ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸ್ಮರಣಾರ್ಥ ಸುಸ್ಥಿರ ಭೂ ಸಂಪನ್ಮೂಲಗಳು ಮತ್ತು ಜೀವನೋಪಾಯಕ್ಕಾಗಿ ಜಲಾನಯನ ತತ್ವ ಆಧಾರಿತ ಮಣ್ಣು ನೀರು ಸಂರಕ್ಷಣೆಯ ಮಹತ್ವದ ಕುರಿತು ಅಮೃತ ಮಹೋತ್ಸವ ಕಾರ್ಯಕ್ರಮವು ಕೃಷಿ ಇಲಾಖೆಯಲ್ಲಿ ನಡೆಯಿತು. ಶಾಸಕ ಉಮ್ಮನಾಥ್ ಕೋಟ್ಯಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ 200 ಜನ ಕೃಷಿಕರಿಗೆ ವಿವಿಧ ಕೃಷಿ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿ, ರೈತರು ಶ್ರಮಜೀವಿಗಳು. ಅವರು ವಿವಿಧ ಬೆಳೆಗಳನ್ನು ಬೆಳೆಸಿ ನಮ್ಮ ಹೊಟ್ಟೆಯನ್ನು ತುಂಬಿಸಿದವರು. ಹಿಂದೆ ರೈತರ ಸಂಕಷ್ಟಗಳಿಗೆ ಯಾರೂ ಸ್ಪಂದಿಸುವವರಿರಲಿಲ್ಲ. ಆದರೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ ಎಂದರು. ನಾವು ಬಹಳ ಖುಷಿ ಪಡಬೇಕು. ಯಾಕಂತೇಳಿದ್ರೆ ನಾವೆಲ್ಲ ಹೇಳ್ತೇವೆ ರೈತ ದೇಶದ ಬೆನ್ನೆಲುಬು ಅಂತ. ಆದರೆ ಆತನ ಸಂಕಷ್ಟಕ್ಕೆ, ಆತನ ಕಷ್ಟಕ್ಕೆ, ಆತನ ಪರಿಹಾರಕ್ಕೆ ಸೂಕ್ತವಾಗಿ ಸ್ಪಂದಿಸತಕ್ಕಂಥ ಯೋಜನೆಗಳು ಇರಲಿಲ್ಲ. ಎಷ್ಟೋ ತಿಂಗಳುಗಳ ಕಾಲ ಕೃಷಿ ಇಲಾಖೆಗೆ, ಬೇರೆ ಬೇರೆ ತಾಲೂಕು ಪಂಚಾಯತ್ಗೆ, ಬೇರೆ ಬೇರೆ ಗ್ರಾಮ ಪಂಚಾಯತ್ಗೆ ಅಲೆದಾಡಿ ಮತ್ತೆ ಸುಸ್ತಾಗಿ ಪಾಪ ಸುಮ್ಮನೆ ಕೂತಂತ ದಿನಗಳೆಷ್ಟೋ ಇದ್ದು. ಆದ್ರೆ ಇವತ್ತು ರೈತನಿಗೆ ಏನು ಬೇಕು ಏನು ಬೇಡ ಇದನ್ನು ಕೇಳಿ ಅದನ್ನು ಕೊಡುವಂತ ವ್ಯವಸ್ಥೆಗಳು ಇವತ್ತು ಸರ್ಕಾರಗಳಿಂದ ಆಗ್ತಾ ಇವೆ. ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಇವತ್ತು ಮೂಡುಬಿದ್ರೆ ಮತ್ತು ಮೂಲ್ಕಿ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ನಮಗೆ ಬಹಳ ಸಂತೋಷವನ್ನು ಕೊಡ್ತಾ ಇದೆ. ಇವತ್ತು ಬಹುಶಃ ಒಂದು 20 ಕೋಟಿ ರೂಪಾಯಿಗೆ ಅಂದಾಜು ವೆಚ್ಚದಲ್ಲಿ ಮೂಲ್ಕಿ ಮತ್ತು ಮೂಡುಬಿದ್ರೆಗೆ ಕೃಷಿಕರಿಗೆ ನೀರಾವರಿಗಾಗಿ ಇವತ್ತು ಕಿಂಡಿ ಅಣೆಕಟ್ಟುಗಳನ್ನ, ಸಣ್ಣ ಕಿಂಡಿ ಅಣೆಕಟ್ಟುಗಳನ್ನ ಪಟ್ಟಿಯನ್ನ ಕೃಷಿ ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಈಗಾಗಲೇ ಬಜೆಟ್ ಮುಗಿದಿದೆ. ಕೆಲವು 1 ತಿಂಗಳು 1.5 ತಿಂಗಳಲ್ಲಿ ಇದು ಸಹ ನಮಗೆ ಜಾರಿಯಾಗುವಂತ, ಇದು ಸಹ ಬರುವಂತ ನಿರೀಕ್ಷೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಮೊನ್ನೆ ತಾನೇ ನಮ್ಮ ಕೃಷಿ ಸಚಿವರಂತೆಯೂ ನಾವು ಮಾತಾಡಿದ್ದೇವೆ. ಇದೇ ವೇಳೆ ಸಾಧಕ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ರೈತರ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸುವಂತಹ ಜಿಲ್ಲಾ ರೈತ ಸಂಜೀವಿನಿ ವಾಹನವನ್ನ ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು. ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಸುಚರಿತಾ ಶೆಟ್ಟಿ, ಸುಜಾತ ಕೆಪಿ, ಎಪಿಎಂಸಿ ಅಧ್ಯಕ್ಷ ಕೆ ಕೃಷ್ಣರಾಜ್ ಹೆಗ್ಡೆ, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನವನ್ನ ಮಾಡತಕ್ಕಂತಹ ಸಂದರ್ಭ ನಾವು ನಂಬಿಕೊಂಡು ಬಂದಿರುವಂತಹ ನಜರತ್ ಕೆರಿಂಜೆ, ಸಿರಿಲ್ ನಜರತ್ ಕೆರಿಂಜೆ, ಹರಿಶ್ಚಂದ್ರ ಆಚಾರ್ಯ ಬನ್ನಿ.